ನಮಸ್ಕಾರ ವೀಕ್ಷಕರೇ. ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವಂತಹ ಘೋರ ಅಪರಾಧಗಳು, ಇದನ್ನ ಭೇದಿಸುವಂತಹ ರಹಸ್ಯ ಕೈಗಳು, ಇದರ ಸುತ್ತ ನಮ್ಮ ಕ್ಯಾಮ್ರಾ. ಇದುವೇ ಕ್ರೈಮ್ ಬೀಟ್ ನಿಷಿದ್ಧ ಲೋಕದ ಸುತ್ತ ನಮ್ಮ ಚಿತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಶವಗಾರದ ಮುಂದೆ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪುತ್ರ ವಿಯೋಗದ ಘೋರ ನರ್ತನದ ದೃಶ್ಯವನ್ನ ನೋಡಿ ಆ ತಾಯಿ ಮಮ್ಮುಲ ಮರಗಿದ್ಲು. ಕುಟುಂಬಸ್ಥರು ಸಂಬಂಧಿಕರು ಗೋಳಿಡುತ್ತಾ ಕುಳಿತಿದ್ರು. ಅದು ಅತ್ಯಂತ ಘೋರ ಸಾವು. 20 ವರ್ಷದ ಸ್ನೇಹದಲ್ಲಿ ಬಿರುಕನ್ನ ಮೂಡಿಸಿತ್ತು ಆ ವಿಡಿಯೋ. ಇಲ್ಲಿದೆ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್. ಅದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಶವಗಾರ. ಅಳುತ್ತಾ ಕುಳಿತಿದ್ರು ಹೆಂಗಸರು. ಚೀರಾಟ ಕೂಗಾಟ ಕಿವಿಗೆ ಬಂದು ರಾಚ್ತಾ ಇತ್ತು. ಪಾಪ, ಶವದ ಮುಂದೆ ಗೋಳಿಡ್ತಾ ಇದ್ರು ಕುಟುಂಬಸ್ಥರು. ಸಹಜವಾದ ಸಾವಿಗೂ ಅಸಹಜ ಸಾವಿಗೂ ಆಕ್ರಂದನದ ರೀತಿ ಬದಲಾಗಿರುತ್ತೆ. ಇದು ಪಕ್ಕಾ ಮರ್ಡರ್. ರೋಷ ಉಕ್ಕಿದ ಕಂಗಳಿಂದ ಮಗನನ್ನ ಕಳೆದುಕೊಂಡ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಕುಟುಂಬದ ಹಿರಿಯ ಜೀವಗಳು. ತಾಯಿಗೆ ಕೂತಲ್ಲಿಯೇ ಕೂರಲಾಗದ ಮಾತೃಭಾವವನ್ನ ಹುಟ್ಟಿಸಿ ಕೈಯಾರೆ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ಮಗ ಇಂದು ಕಣ್ಣೆದುರೇ ಸತ್ತು ಬಿದ್ದಿದ್ದಾನೆ. ಮಗನ ಅಗಲಿಕೆ ನುಂಗಲಾರದ ತುತ್ತಾಗಿ ತನ್ನ ಕತ್ತೆ ಕಡಿದಂಥ ಅನುಭವ ಆ ತಾಯಿಗೆ ಆಗ್ತಾ ಇತ್ತು. ಮಗು ಹುಟ್ಟಿದಾಗ ಕರಳು ಬಳ್ಳಿಯನ್ನ ಕತ್ತರಿಸುವಾಗಲೇ ಕಣ್ಣೀರನ್ನ ಹಾಕುವ ತಾಯಿ ಇಷ್ಟು ದೊಡ್ಡ ಮಗ ಸತ್ತಾಗ ಕಣ್ಣೀರು ಹಾಕದೆ ಸುಮ್ಮನಿರಲು ಸಾಧ್ಯನಾ? ಪುತ್ರ ವಿಯೋಗದ ಘೋರ ನರ್ತನದ ದೃಶ್ಯವನ್ನ ನೋಡಿ ಆ ತಾಯಿಗೆ ಹೇಗಾಗಿರ್ಬೇಡ. ಇವರೆಲ್ಲರ ಗೋಳಾಟ ಕಿರುಚಾಟ ಜೋರಾಗಿತ್ತು. ಸ್ಥಳದಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸಲು 5 ಜನ ಇನ್ಸ್ಪೆಕ್ಟರ್ ರೆಡಿಯಾಗಿ ನಿಂತಿದ್ರು. ಅವರೆಲ್ಲರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕಿಮ್ಸ್ ಶವಗಾರದ ಕೊಠಡಿಯ ಮುಂದೆ ಲಾಠಿಯನ್ನ ನೆಟ್ಟು ಆಗಿರುವಂತಹ ಅವಾಂತರವನ್ನ ದಿಟ್ಟಿಸುತ್ತಾ ನಿರ್ಲಿಪ್ತರಾಗಿ ಏನನ್ನೋ ಮಾತನಾಡುತ್ತಾ ಯೋಚನೆಯನ್ನ ಮಾಡುತ್ತಾ ಈ ಪ್ರಕರಣ ಹೇಗೆ ನಡೆಯಿತು ಅನ್ನೋ ವಿಚಾರವಾಗಿ ಗುಸುಗುಸು ಮಾತನಾಡುತ್ತಾ ಜೊತೆಯಲ್ಲಿಯೇ ತನಿಖೆಯನ್ನ ಮಾಡುತ್ತಾ ಕುಳಿತುಕೊಂಡಿದ್ರು. ಆಗಾಗ ಎದ್ದು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತಾ ಇದ್ರು. ಎಸ್, ಇದು ಪಕ್ಕಾ ಮರ್ಡರ್. ಅಸಲಿಯತ್ತು ನೋಡಿದ್ರೆ ಇದು ಜೊತೆಯಲ್ಲಿದ್ದವರ, ಜೊತೆಯಲ್ಲಿಯೇ ಉಂಡು ತೇಗಿದವರ, ಜೊತೆಯಲ್ಲಿಯೇ ಬಿಯರ್ ಬಾಟಲಿಯನ್ನ ಕಚ್ಚಿಕೊಂಡವರ ದುರಾಸೆಯ ಹಿಂದಿನ ರಕ್ತ ಸಿಕ್ತ ಕೊಲೆ. ಈ ಕೊಲೆಯ ಹಿಂದೆ ಸಂಬಂಧಗಳಿವೆ, ಭಾವನೆಗಳಿವೆ. ಇದೆಲ್ಲವನ್ನ ಕೂಡ ಮೀರಿದ ಅತಿ ಆಸೆ ಇದೆ. ಈ ಕನೆಕ್ಷನ್ ಅನ್ನ ಹುಟ್ಟಿಸಿದ್ದು, ಅದೇ ಕನೆಕ್ಷನ್ ಅನ್ನ ಸಾಯಿಸಿದ್ದು ಎರಡೂ ಕೂಡ ಬ್ಲ್ಯಾಕ್ ಮೇಲ್ ಎಂಬ ಪೆಡಂಭೂತ ಅಂದ್ರೆ ನೀವು ನಂಬಲೇಬೇಕು. ಕೊಲೆಯಾದವನ ಪ್ರಾಯ ಜಸ್ಟ್ 20. ವಾವ್, ಎಂಥ ಭವಿಷ್ಯ ಇತ್ತು ರೀ ಅವನ್ಗೆ. ಹಾಳು ಮಾಡ್ಕೊಂಡ. ಇತ್ತೀಚಿನ ಅದೆಷ್ಟೋ ಯುವಕರು ಹಾಳು ಮಾಡಿಕೊಂಡಿದ್ದು ಇದೆ, ಬೇಡದೇ ಇರುವ ದಾರಿಯ ಹುಡುಕಾಟದಲ್ಲಿ. ಇಷ್ಟಕ್ಕೂ ಕೂಡ ಅವಳಿ ನಗರ ಹುಬ್ಬಳ್ಳಿ ಧಾರವಾಡ ಮುಂಚೆ ಹೀಗಿರ್ಲಿಲ್ಲ, ವ್ಯವಸ್ಥಿತವಾಗಿ ಬೆಳೆದಿತ್ತು. ಆದ್ರೆ ಈಗ ವಸ್ತುಸ್ಥಿತಿಯೇ ಬದಲಾಗಿದೆ. ಏರಿಯಾಗಳು ರಕ್ತದ ನೆತ್ತರಿನ ಕಲೆಗೆ ಸಿಕ್ಕಿ ಕುರೂಪವಾಗಿದೆ. ಅಲ್ಲಿ ನೋವಿದೆ, ದ್ವೇಷವಿದೆ, ಭಾವನೆಗಳಿಗೆ, ಪ್ರೀತಿಗೆ, ಸ್ನೇಹಕ್ಕೆ ಬೆಲೆ ಇದೆ. ಆದ್ರೆ ದುರಾಸೆ ಅನ್ನುವಂಥದ್ದು ಹೆಚ್ಚಾದಾಗ ಯಾವ ಸಂಬಂಧಕ್ಕೆ ಎಲ್ಲಿದೆ ಬೆಲೆ? ಕಡುಪಾಪಿಗಳಿರುವ ತನಕ ಜಗತ್ತು ಬದಲಾಗುತ್ತಾ ರಕ್ತದಾನ ನಗರಿಗಳಾಗಿ ಮಾರ್ಪಾಡಾಗ್ತಾ ಇವೆ ಅವಳಿ ನಗರಗಳು. ಸಾಲು ಸಾಲು ಹೆಣಗಳು ಸಂತೆ ಮಾರ್ಕೆಟ್ನಲ್ಲಿ ಸಿಗುವ ತರಕಾರಿಗಳಂತೆ ಸಿಗ್ತಾ ಇದೆ. ಅವುಗಳಲ್ಲಿ ಎಲ್ಲವೂ ಕೂಡ ಸಹಜ ಸಾವಲ್ಲ, ಅಸಹಜ ಸಾವುಗಳು, ಅರ್ಥಾತ್ ಭೀಕರ ಕೊಲೆಗಳು, ಹುಂಬ ಹೊಡೆದಾಟದ ಕೊನೆಯ ಹಂತಗಳು, ಜೀವವನ್ನ ತೆಗೆಯುವ ಹೊಸ ಹೊಸ ತಂತ್ರಗಳು, ದ್ವೇಷ ಅಸೂಯೆಗಳಿಗಾಗಿ ಕುಟುಂಬಗಳನ್ನ ಬಲಿ ಕೊಡುವಂತ ಹೊಸ ಹೊಸ ಪ್ರಯತ್ನಗಳು. ಎಸ್ ವೀಕ್ಷಕರೇ, ಕೊಲೆಯಾದವನ ಹೆಸರು ಶರಣ ಸೆಟವ. ಸದೃಢ ಮೈಕಟ್ಟು, ಡಿಜೆ ಬಾಡಿಗೆಗೆ ಕೊಡುವ ವ್ಯವಹಾರ, ಲೈಫ್ನಲ್ಲಿ ಜಿಂಗಾಲಾಲ, ಹೀಗೆಯೇ ಬೆಳೆದಿದ್ದು
ದುಡಿಮೆ ಬೇರೆ ಇದೆ, ಏನೂ ಕೂಡ ಕಡಿಮೆ ಇರಲಿಲ್ಲ. ತನ್ನದೇ ಏರಿಯಾದಲ್ಲಿ ಬಡ್ಡಿಗೆ ದುಡ್ಡನ್ನ ಕೊಡ್ತಾ ಹವವನ್ನ ಮಡಗಿಕೊಂಡು ವಿರಾಜಮಾನನಾಗಿ ಕುಳಿತು ಬಿಟ್ಟಿದ್ದ. ಆದ್ರೆ ದುರಂತ ಅಂದ್ರೆ ಮಾಡಬಾರದ ಪಾಪವನ್ನ ಮಾಡಿ 20ರ ವಯಸ್ಸಿಗೆ ಮಸಣದ ಮಣ್ಣಿನೊಳಗೆ ಮುದುರಿಕೊಂಡು ಮಲಗಿದ್ದ. ಅದು ಕೂಡ ರಕ್ತಸಿಕ್ತವಾದ ಅವನದೇ ದೇಹದ ಜೊತೆ. ಇಷ್ಟಕ್ಕೂ ಅವನ ಕೊಲೆ ನಡೆದ ರೀತಿ, ಕೊಲೆ ಮಾಡಿದವನು ನಡೆದುಕೊಂಡ ರೀತಿ, ಇದೆಲ್ಲದಕ್ಕೂ ಕೂಡ ಹುಬ್ಬಳ್ಳಿಯೇ ಪತರಗುಟ್ಟುವಂತೆ ಮಾಡಿದೆ. ಅಕ್ಷರಶಃ ನಡುಗಿದೆ. ಕಾರಣ ಹಿ ಈಸ್ ಅ ಡೆಡ್ಲಿ ಮರ್ಡರರ್. ಕೊಲೆ ಮಾಡಿದವನು ಮುಚ್ಚಿಕೊಂಡು ಓಡಿ ಹೋಗದೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕೊಲೆ ಮಾಡಿ ಬಂದೆ ಸರ್ ಅಂತ ಗೋಗರ್ದಿದ್ದಾನೆ. ಕೈ ರಕ್ತದಲ್ಲಿ ತೊಯ್ದು ಹೋಗಿದ್ವು. ಅದನ್ನೇ ಪೊಲೀಸರ ಮುಖಕ್ಕೆ ಹಿಡಿದಿದ್ದಾನೆ. ನಾನೇ ನನ್ನ ಚಡ್ಡಿ ದೋಸ್ತನಿಗೆ ಚಾಕು ಹಾಕಿ ಇರಿದು ಬಿಟ್ಟೆ ಸರ್ ಅಂತ ಗೋಳಾಡಿದ್ದಾನೆ. ಇವನ ಮಾತನ್ನ ಕೇಳಿದ ಕ್ಷಣ ಫುಲ್ ದಂಗಾಗಿದ್ದಾರೆ ಪೊಲೀಸರು. ಯಾಕಪ್ಪ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಕೊಲೆಗಾರನ ಉತ್ತರ ಕೊಲೆಗಿಂತ ಭಯಂಕರವಾಗಿದೆ. ಕೊಲೆಯಾದವನ, ಕೊಲೆ ಮಾಡಿದವನ ಇಬ್ಬರ ಕರಾಳ ಮುಖದ ದರ್ಶನವಾಗುತ್ತೆ. ಜನರಿಗೆ ಭಯವಾಗಿದ್ದು ಕೂಡ ಇದೇ ಕಾರಣಕ್ಕೆ. ಇಬ್ಬರು ಕೂಡ ಬಾಲ್ಯ ಸ್ನೇಹಿತರು. ಚಡ್ಡಿ ಬೇರೆ ಬೇರೆಯಾದ್ರೂ ದೇಹ ಒಂದೇ. ಆಟ ಪಾಠ ಶಾಲೆ ಎಲ್ಲವೂ ಕೂಡ ಒಟ್ಟಿಗೆ. ಚಡ್ಡಿಯಿಂದ ಹಿಡಿದು ಇವತ್ತು ದೊಡ್ಡವರಾಗಿ ಪ್ಯಾಂಟ್ ಹಾಕುವವರೆಗೂ ಇಬ್ಬರದು ಕೂಡ ಆತ್ಮೀಯ ಗೆಳೆತನ. ಒಬ್ಬರಿಗೊಬ್ಬರು ಬಿಟ್ಟಿರಲಾರದ ಬಂಧ. ಚಿಕ್ಕವರಿದ್ದಾಗ ಐಸ್ ಕ್ಯಾಂಡಿಯಿಂದ ಹಿಡಿದು ಈಗ ವಯಸ್ಸಿನಲ್ಲಿ ಕುಡಿತಾ ಇರುವಂತಹ ಬಿಯರ್ ಬಾಟಲಿಯವರೆಗೆ ಅವರಿಬ್ಬರ ಹೆಸರು ಆಳವಾಗಿಯೇ ಬೇರೂರಿತ್ತು. ದುರಂತ ಅಂದ್ರೆ ಇಂಥ ಅದ್ಭುತ ಗೆಳೆತನದಲ್ಲೂ ಕೂಡ ಹೊಲಸು ಕಾಣಿಸಿಕೊಂಡಿತ್ತು. ಸ್ನೇಹ ಹಳಸಿತ್ತು. ಅದಕ್ಕೆ ಬಲವಾದ ವಾಸನೆ ಇತ್ತು. ಸೂಕ್ತವಾದ ಕಾರಣವೂ ಇತ್ತು. ಸಮಯ ಸಂದರ್ಭಗಳು, ಗ್ರಾಚಾರ, ಹಣೆ ಬರಹಗಳು ಒಟ್ಟೊಟ್ಟಿಗೆ ಮಿಲನ ಮಹೋತ್ಸವವನ್ನ ಆಚರಿಸಿದ್ವು. ಅಳಿಸಲಾಗದ ರೀತಿಯಲ್ಲಿ ವಿಧಿಯ ಬರಹಗಳು ಹಣೆಗೆ ಅಂಟಿ ಹೋಗಿತ್ತು. ಅಲ್ಲಿನ ಜನತೆ ಹೆದರಿ ನಡುಗಿ ಹೋಗಿದ್ರು. ಎಲ್ಲರ ಬಾಯಲ್ಲೂ ಕೂಡ ಇವರದೇ ವಿಚಾರ. ಜನರೆಲ್ಲ ಹೆದರಿ ಕಂಗಾಲಾಗಿ ಗೆಳೆತನವೆಂಬ ಪದಕ್ಕೆ ಬೈಯುವವರೆಗೆ ಈ ಕೊಲೆ ಅಲ್ಲಿನ ಜನರನ್ನ ಮರಗಟ್ಟಿಸಿತ್ತು. ಅವರಿಬ್ಬರ ಹೆಸರು ಕರಣ್ ಸೆಟವ, ರಾಹುಲ್. ಒಟ್ಟಿಗೆ ಎಲ್ಲರ ಬಾಯಲ್ಲೂ ಕೂಡ ತಿರುಗಾಡ್ತಾ ಇದ್ದ ಹೆಸರು. ಕೊನೆಗೆ ಅವರಿಬ್ಬರ ನಡುವೆ ನಡೆದ ಮನಸ್ತಾಪ ಕೊಲೆಯೊಂದಿಗೆ ಅಂತ್ಯವೂ ಆಯಿತು. ಆಗಿದ್ದು ಇಷ್ಟೇ. ಕೊಲೆಗೆ ಕಾರಣ ಮಾತ್ರ ಬೆಟ್ಟದಷ್ಟು. ಪೊಲೀಸರ ತನಿಖೆಯ ಮೊದಲ ಹಂತದಲ್ಲೇ ಕೊಲೆಯ ಅಸಲಿ ಕಾರಣಗಳು ತೆರೆದುಕೊಳ್ತಾ ಹೋಗುತ್ತೆ. ಒಂದೊಂದಾಗಿ ಸಾಲು ಸತ್ಯಗಳು ತೆರೆಯ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ. ಅದು 20 ವರ್ಷದ ಸ್ನೇಹ, ಒಂದು ದಿನ ಕೂಡ ಬಿಟ್ಟಿರಲಾರದ ಅನುಬಂಧ. ಆದ್ರೂ 6 ತಿಂಗಳಿಂದ ಈಚೆಗೆ ರಾಹುಲ್ ಫುಲ್ ಅಪರೂಪ. ಕಣ್ಣಿಗೆ ಆವಾಗವಾಗ ಸಿಕ್ಕಿ ಮರೆಯಾಗ್ತಾ ಇದ್ದ. ರಾಹುಲನ ಪ್ರಾಣ ಸ್ನೇಹಿತ ಕರಣ್ ಒಂದು 5-10 ದಿನ ನೋಡಿದ ಸುಮ್ಮನಾದ. ರಾಹುಲ್ಗೆ ಏನೋ ಪ್ರಾಬ್ಲಮ್ ಇರಬೇಕು, ನಾಳೆ ಸಿಗಬಹುದು, ಎಲ್ಲವನ್ನ ಕೂಡ ಹೇಳಬಹುದು ಅಂತ ತಿಳ್ಕೊಂಡ. ಆದರೆ ಸಿಗ್ಲಿಲ್ಲ, ಬರ್ಲಿಲ್ಲ. ರಾಹುಲ್ ಹಲವು ದಿನಗಳವರೆಗೆ ಕರಣನ್ನ ಅವಾಯ್ಡ್ ಮಾಡ್ತಾ ಇದ್ದ. ಇದೆಲ್ಲವನ್ನ ನೋಡಿ ಬೇಸತ್ತಿದ್ದ ಕಾರಣ ತಾನೇ ತನಿಖೆಯನ್ನ ನಡೆಸೋದಕ್ಕೆ ಶುರುವಿಟ್ಟುಕೊಂಡ ರಾಹುಲ್. ಎಲ್ಲಿಗೆ ಹೋಗುತ್ತಾನೆ, ಏನ್ ಮಾಡ್ತಾನೆ, ರಾಹುಲ್ ಏನ್ ಮಾಡ್ತಾ ಇದ್ದಾನೆ, ಎಲ್ಲವನ್ನ ಕೂಡ ಅಲೆದು ತೂಗೋಕೆ ಶುರು ಮಾಡಿದವನಿಗೆ ರಾಹುಲನ ಗನಂದಾರಿ ಕೆಲಸಗಳು ಕಣ್ಣಿಗೆ ಬಿತ್ತು. ಜೊತೆಗೆ ಈತನ ಕ್ಯಾಮರಾ ಕೂಡ ಕಣ್ಣಿಗೆ ಬಿದ್ದಿತ್ತು. ಅಲ್ಲೇ ನೋಡಿ ಎಡವಟ್ಟಾಗಿದ್ದು. ಕರಣ್ನ ಕೌಂಟ್ ಡೌನ್ ಶುರುವಾಗಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ಕೊಲೆಯಾದವನ ಸ್ಥಿತಿಗೂ ಕೊಲೆ ಮಾಡಿದವನ ಸ್ಥಿತಿಗೂ ಅವರಿಬ್ಬರ ಸ್ನೇಹವೇ ಕಾರಣವಾಯಿತಾ ಅನ್ನುವಂಥ ಪ್ರಶ್ನೆಗೆ ನೀವೇ ಉತ್ತರವನ್ನ ಹೇಳಬೇಕು. ಇದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ನೀಡ್ತೀನಿ. ಕ್ರೈಮ್ ಬೀಟ್ ನಲ್ಲಿ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕ್ರೈಮ್ ಬೀಟ್ಗೆ ಮತ್ತೆ ಸ್ವಾಗತ. ಸ್ನೇಹದ ಕಡಲಿನ ಪಕ್ಕದಲ್ಲೇ ಪ್ರೀತಿಯ ಹೊಳೆ ಕೂಡ ಹರಿತಾ ಇತ್ತು. ಅಲ್ಲಿಂದ ಶುರುವಾಯಿತು ಅಸಲಿ ವಸೂಲಿ ಕಹಾನಿ. ಕರಣ್ ಮಾಡಬಾರದ ತಪ್ಪನ್ನ ಮಾಡಿದ್ನ ಅಥವಾ ರಾಹುಲ್ ಮಾಡಬಾರದ ಕೊಲೆಯನ್ನ ಮಾಡಿ ಜೈಲನ್ನ ಸೇರಿದ್ನ? ತಪ್ಪು ಯಾರದ್ದು ಅನ್ನೋದನ್ನ ನೋಡೋಕೆ ಈ ಸ್ಟೋರಿಯನ್ನ ನೋಡಿ. ಕರಣ್ ತಪ್ಪು ಮಾಡಿದ್ದ. ನೀಚ ಕೆಲಸದ ಕೈಂಕರ್ಯಕ್ಕೆ ಕೈ ಹಾಕಿದ್ದ. ಬ್ಲಾಕ್ ಮೇಲ್ನ ಹೆಸರಲ್ಲಿ ಸಾವಿರ ರೂಪಾಯಿಗಳನ್ನ ವಸೂಲಿ ಮಾಡಿದ್ದ. ರಾಹುಲ್ಗೆ ಬರಿದಾಗಿತ್ತು. ತಲೆ ಕೆಡುವಷ್ಟು ಟೆನ್ಷನ್ ಆಗಿದ್ದ. ಅದಕ್ಕೆ ಕಾರಣ ಆ ವಿಡಿಯೋ. ಎಸ್, ರಾಹುಲ್ ಒಂದು ಹುಡುಗಿ ಹಿಂದೆ ಬಿದ್ದಿದ್ದ. ಆಕೆಯು ಕೂಡ ಅವನನ್ನ ಲವ್ ಮಾಡ್ತಾ ಇದ್ಲು. ಒಬ್ಬರಿಗೊಬ್ಬರ ಪ್ರೀತಿ ಮಿತಿ ಮೀರಿತ್ತು. ಅದು ಆತ್ಮೀಯತೆಯ ಪ್ರೀತಿಯ ಹಂತವನ್ನ ಮೀರಿ ಅತಿರೇಕದ ಪ್ರೀತಿಗೆ ಮುನ್ನುಡಿಯನ್ನ ಬರೆದಿತ್ತು. ಮುತ್ತಿನ ಹಾರಗಳು ಎಕ್ಸ್ಚೇಂಜ್ ಆಗ್ತಾ ಇದ್ವು. ಪಾರ್ಕ್ಗಳು ವಿಹಾರದ ತಾಣಗಳಾಗಿದ್ವು. ಮೈ ಬಿಸಿ ಏರಿ ಇರೋ ಜಾಗವನ್ನ ಮರೆತಿದ್ರು. ಇತ್ತೀಚೆಗಿನ ಪ್ರೀತಿಯಲ್ಲಿ ಇದೆಲ್ಲ ಕಾಮನ್ ಬಿಡಿ. ಮಾಡ್ತಾ ಇರೋದು ತಪ್ಪು ಅಂದ್ರೆ ಕೇಳೋರು ಯಾರಿದ್ದಾರೆ? ಬುದ್ಧಿ ಮಾತನ್ನ ಕೇಳುವ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಇಂದಿನ ಯುವಕರಿಲ್ಲ. ಅದು ಬೇರೆ ವಿಚಾರ. ಇವರಿಬ್ಬರ ಏಕಾಂತದಲ್ಲಿ ಮೈ ಮರೆತಿದ್ದ ಸುಂದರ ದೃಶ್ಯಾವಳಿಗಳನ್ನ ತನ್ನ ಮೊಬೈಲಿಂದ ವಿಕೃತ ಆಸೆ ಭರಿತ ಕಣ್ಣುಗಳಿಂದ ನೋಡುತ್ತಾ ಮೊಬೈಲ್ನಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದ ಚಿತ್ರ ವಿಚಿತ್ರ ಭಂಗಿಯಲ್ಲಿ ಫೋಟೋವನ್ನ ತೆಗೆದಿದ್ದ. ಕೊನೆಗೆ ಶುರುವಿಟ್ಟುಕೊಂಡ ಅಸಲಿ ವಸೂಲಿ ಕಹಾನಿ. ಮಾಡಬಾರದನ್ನ ಮಾಡಿದ ಪಾಪಿ. ಪದೇ ಪದೇ ರಾಹುಲ್ಗೆ ವಿಡಿಯೋವನ್ನ ತೋರಿಸಿ ಕಿರಿಕಿರಿಯನ್ನ ಕೊಡ್ತಾ ಇದ್ದ. ನಿನ್ನ ಮನೆಯವರಿಗೂ ಕೂಡ ತೋರಿಸ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದ. ಪದೇ ಪದೇ ಹಣವನ್ನ ಕೇಳಿ ಕೇಳಿ ಬಿಡಿಸೋಕೆ ಶುರು ಮಾಡ್ತಾ ಇದ್ದ. ಹಾಗೆ ರಾಹುಲ್ ಕೂಡ ಕಂಗಾಲಾದ. ಹಣವನ್ನ ಕೊಟ್ಟು ಕೊಟ್ಟು ಇವನಿಗೂ ಕೂಡ ಸಾಕಾಗಿತ್ತು. ಏನ್ ಮಾಡಬೇಕು ಅನ್ನೋದು ಅವನಿಗೂ ಕೂಡ ತಿಳಿಯದ ಪರಿಸ್ಥಿತಿ. ಕೊನೆಗೆ ನಿರ್ಧಾರ ಮಾಡಿದ್ದೆ ಮರ್ಡರ್ ಸ್ಟೋರಿ. ಪದೇ ಪದೇ ಪೀಡಿಸೋ ಕರಣ್ ಕರುಣೆ ಇಲ್ಲದೆ ಕೊಲೆ ಮಾಡಲು ಎಲ್ಲಾ ನಿರ್ಧಾರವನ್ನ ಮಾಡಿದ. ಸ್ವಂತ ಬಾಲ್ಯ ಸ್ನೇಹಿತನಿಗೆ ಗುಂಡು ಬಿಡುವುದಕ್ಕೆ ಲ್ಯಾಂಡ್ ಸ್ಕೆಚ್ ಎಲ್ಲವನ್ನ ಕೂಡ ರೆಡಿ ಮಾಡಿದ್ದ. ರಾಹುಲ್ ತನ್ನ ಜೊತೆಗೆ ಇನ್ನೊಬ್ಬ ಸ್ನೇಹಿತನನ್ನ ಸೇರಿಸಿಕೊಂಡ. ಅಲ್ಲಿಗೆ ಮುಹೂರ್ತ ಫಿಕ್ಸ್ ಆಯ್ತು ನೋಡಿ. ಒಂದು ದಿನ ಎಲ್ಲವನ್ನ ಕೂಡ ಕಾದು ನೋಡಿ ಮುಹೂರ್ತವನ್ನ ಇಟ್ಟ ರಾಹುಲ್ ಕರಣ್ಗೆ ಕಾಲ್ ಮಾಡಿದ. ಮಗ, ಹೊರಗಡೆ ಹೋಗಿ ಬರೋಣ ಬಾ ಎಂದು ಹೇಳಿದ್ದ. ಹೇಳಿದ ಮಾತಿಗೆ ಒಪ್ಪಿ ಕರಣ್ ಕೂಡ ಬಂದಿದ್ದ. ಎಸ್, ಬಂದವನನ್ನ ಕುಡಿಯೋದಕ್ಕೆ ಕರೆದುಕೊಂಡು ಹೋದ ರಾಹುಲ್. ಇಬ್ಬರು ಕೂಡ ಬಿಯರ್ ಬಾಟಲ್ ಅನ್ನ ಕಚ್ಚಿಕೊಂಡು ಅದು ಇದು ಅಂತ ಮಾತನಾಡ್ತಾ ಕುಳಿತುಕೊಂಡಿದ್ರು. ಎಲ್ಲರೂ ಕೂಡ ಕುಡಿದು ಪಾರ್ಟಿ ಮುಗಿದ ಮೇಲೆ ಗೆಳೆಯ ಗೆಳೆಯ ಅಂತ ಹೇಳಿ ಬೈಕ್ ಹತ್ತಿದ್ದಾರೆ. ಮೂವರು ಕೂಡ ಅದೇ ದಾರಿ ಮಧ್ಯ ಬೈಕನ್ನ ನಿಲ್ಲಿಸಿದ್ದಾರೆ. ಏಕಾಏಕಿ ಬೈಕಿಂದ ರಾಹುಲ್ ಮತ್ತು ಅವನ ಫ್ರೆಂಡ್ ಇಳಿದಿದ್ದಾರೆ. ಕಂಡಲ್ಲೆಲ್ಲ ಕರಣ್ಗೆ ಚಾಕು ಹಾಕಿದ್ದಾರೆ. ಕರಣ್ ಅಷ್ಟು ಸುಲಭಕ್ಕೆ ಸಾಯೋದಿಲ್ಲ. ಅವನು ಕೂಡ ಮತ್ತೆ ಹೊಡೆದಾಟಕ್ಕೆ ಬಂದಿದ್ದಾನೆ. ತಪ್ಪಿಸಿಕೊಳ್ಳೋಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆದ್ರೂ ಕೂಡ ಎಲ್ಲೆಂದರಲ್ಲಿ ಚಾಕು ಹಾಕಿದ್ದರಿಂದ ಜೀವ ಹೊರಟೇ ಹೋಯಿತು. ರಸ್ತೆಯ ಮೇಲೆ ರಕ್ತ ಕೋಡಿ ಹರಿಯೋದಕ್ಕೆ ಶುರುವಾಗಿತ್ತು. ಇತ್ತ ಕೊಲೆ ಮಾಡಿದವರು ಓಡಿ ಹೋಗಿದ್ದಾರೆ. ಸೀದಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಇತ್ತ ಕರಣ್ಗೆ ಉಸಿರಾಟ ಅಲ್ಪ ಸ್ವಲ್ಪ ಇದ್ರೂ ಕೂಡ ಒದ್ದಾಟವನ್ನ ನಡೆಸ್ತಾ ಇದ್ದ. ಇದರಿಂದ ಸಾವು ಕೂಡ ಸಮೀಪ. ಅಲ್ಲಿದ್ದವರೆಲ್ಲರೂ ಕೂಡ ಅವನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಿದ್ರು. ಆದ್ರೂ ಕೂಡ ಬದುಕಲಿಲ್ಲ. ಇತ್ತ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುತ್ತೆ.
ಒಟ್ನಲ್ಲಿ ಹಾಲಿನಂತಿದ್ದ ಸ್ನೇಹ ಹಳಸಿ ಒಡೆದು ಸಾವಲ್ಲಿ ಅಂತ್ಯವಾಗಿತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹಣಕ್ಕೆ ಇರುವಂಥ ಬೆಲೆ. ಹಣ ಅಂತ ಬಂದಾಗ ಯಾವ ಸ್ನೇಹನೂ ಇಲ್ಲ, ಯಾವ ಪ್ರೀತಿನೂ ಇಲ್ಲ. ಹಣವೇ ಮುಂಚೂಣಿಯಲ್ಲಿ ಕಾಣಿಸುತ್ತೆ. ಎಂಥ ಕಠಿಣ ಸಂಬಂಧವನ್ನ ಕೂಡ ಮುರಿಯೋದಕ್ಕೆ ಮನಸ್ಸು ಮಾಡಿಸುತ್ತೆ. ಎಂಥ ಉತ್ತಮ ಸಂಬಂಧವಾಗಿದ್ರೂ ಕೂಡ, ಎಷ್ಟೋ ವರ್ಷದ ಗಟ್ಟಿ ಬಾಂಧವ್ಯದ ಗೋಡೆಯಲ್ಲಿ ಅವಿತಿದ್ರೂ ಕೂಡ ಆ ಸ್ನೇಹ ಆಗಿರ್ಲಿ, ಆ ಪ್ರೀತಿಯಾಗಿರ್ಲಿ, ಹಣವೆಂಬ ಮಾಂತ್ರಿಕನ ಎದುರಲ್ಲಿ ಇಲ್ಲ ಸಲ್ಲದ ಮಾಟಕ್ಕೆ ತುತ್ತಾಗುತ್ತೆ. ಇದಕ್ಕೆ ನೇರ ಉದಾಹರಣೆ ರಾಹುಲ್ ಸೆಟಾವ್ ಮತ್ತು ಕರಣ್ನ ಸ್ನೇಹದ ಸ್ಟೋರಿ. ಅವಳಿ ನಗರಗಳು ರಕ್ತಸಿಕ್ತ ನಗರಗಳಾಗಿ ಮಾರ್ಪಾಡಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಆಗಿರೋ ಕೊಲೆಗಳು, ಆಗ್ತಾ ಇರುವಂತಹ ಸಾವು ನೋವುಗಳ ಲೆಕ್ಕಾಚಾರಗಳನ್ನ ಗಮನಿಸಿದಾಗ ನೆತ್ತರಿನ ನಗರಿ ಅನ್ನುವಂಥ ಹಣೆಪಟ್ಟಿ ಹುಬ್ಬಳ್ಳಿ ಧಾರವಾಡದ ಹಣೆಗೆ ಅಂಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.